ಮುಡಿಪು ಸೂರಜ್ ಶಿಕ್ಷಣ ಸಂಸ್ಥೆದ ಹೊಸ ಪ್ರಾಂಶುಪಾಲರಾದ ಆಡಳಿತಾಧಿಕಾರಿಯಾದ ಪ್ರೊಫೆಸರ್ ಎಂ ಜಯರಾಮ್ ಪೂಂಜಾ ಶುಕ್ರವಾರ ಕಾಂಡೆ ಅಧಿಕಾರ ವಹಿಸೊಂದಿರು. ಓಕೆ, ಕೂತ್ಕೊಳ್ಳಿ. ಸೂರಜ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅಧಿಕಾರ ಪತ್ರನ ಒಪ್ಪಿಯಾದ ಪ್ರೊಫೆಸರ್ ಎಂ ಜಯರಾಮ್ ಪೂಂಜೆರೆಗೆ ಅಧಿಕಾರನ ಒಪ್ಪಿಯಾಯರು. ಎಸ್, ಕೊಡಿ. Thank you, sir. Thank you, sir. You are one of the prominent of our institution. I am very much happy to see you. Thank you so much. Thank you, sir. ಶಿಕ್ಷಣ ಕ್ಷೇತ್ರದ ಉಪನ್ಯಾಸಕರಾದ ಪ್ರಾಂಶುಪಾಲರಾದ ಒಟ್ಟು 33 ವರ್ಷದ ಸೇವೆ ಸಂದಾದ 2017 ವೃತ್ತಿ ಸೇವೆಯ ನಿವೃತ್ತಿ ಪಡೆಯಿನ ಪ್ರೊಫೆಸರ್ ಎಂ ಜಯರಾಮ್ ಪೂಂಜಾ ಇತ್ತೆ ಸೂರಜ್ ಶಿಕ್ಷಣ ಸಂಸ್ಥೆಯಲ್ಲದ ಪ್ರಾಂಶುಪಾಲರಾದ ಆಡಳಿತಾಧಿಕಾರಿಯಾದ ಅಧಿಕಾರನ ವಹಿಸೊಂದೇರು. ಗ್ರಾಮೀಣ ಪರಿಸರದ ಶಿಕ್ಷಣ ಸಂಸ್ಥೆಗೆ ಶ್ರೀ ಕ್ಷೇತ್ರ ಕಟೀಲ್ದ ಶಿಕ್ಷಣ ಸಂಸ್ಥೆಯ ಸೇವೆ ಸಂದಾಯಿನ ಪ್ರೊಫೆಸರ್ ಜಯರಾಮ ಪೂಂಜೇರು ಸೂರಜ್ ಶಿಕ್ಷಣ ಸಂಸ್ಥೆ ನಲಲಾತ್ ಅಭಿವೃದ್ಧಿ ತಾದಿಡು ದುಂಬರಿಸಾವಾಡು ಪಂಡದು ಶ್ರೀ ಮಂಜುನಾಥ್ ಎಸ್ ರೇವಣ್ಕರ್ ಅಧಿಕಾರನ ಒಪ್ಪಿಯಾದ ಶುಭ ಹಾರೈಸಿಯರು. ಸೂರಜ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅದರ ವತಿಯಿಂದ ನಡೆಯುವಂತಹ ಸೂರಜ್ ಇಂಟರ್ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ ಹಾಗೂ ಜ್ಞಾನದೀಪ ಹೈಸ್ಕೂಲ್ ಹಾಗೂ ಸೂರಜ್ PU ಕಾಲೇಜ್ ಈ ಶುಭ ಸಂದರ್ಭದಲ್ಲಿ ನಮ್ಮವರೇ ಆದಂತಹ ನಮ್ಮ ಮುಡಿಪಿನಲ್ಲಿ ವಾಸಿಸಿರುವಂತಹ ರಿಟೈರ್ಡ್ ಪ್ರಿನ್ಸಿಪಾಲ್ ಆದಂತಹ ಜಯರಾಮ್ ಪೂಂಜಾ ಅವರು ನಮ್ಮ ಸಂಸ್ಥೆಗೆ ಸೇರಿಕೊಳ್ತಾ ಇದ್ದಾರೆ. ಅವರು ಅಡ್ಮಿನಿಸ್ಟ್ರೇಟಿವ್ ಹಾಗೂ ಪ್ರಿನ್ಸಿಪಲ್ ಪೋಸ್ಟಲ್ಲಿ ಜಾಯ್ನ್ ಆಗಿದ್ದಾರೆ. ನನ್ನ ಭಾರಿ ಆತ್ಮೀಯರು. ನಾವು ರೋಟ್ರಿಯಲ್ಲಿ ಒಂದೇ ಬಳಗದಿಂದ ಬಂದವರು. ರೋಟ್ರಿಯಲ್ಲಿ ನಿಸ್ವಾರ್ಥ ಸೇವೆಯನ್ನು ಜಯರಾಮ್ ಪೂಂಜಾ ಅವರು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಾನು ಮಾಡ್ತಾ ಇದ್ದೇನೆ. ಅಂಥ ಒಂದು ಬೆಳವಣಿಗೆಯಲ್ಲಿ ಅವರು ನಾನು ನನ್ನ ಆತ್ಮೀಯ ಪ್ರೀತಿಯಿಂದ ಅವರನ್ನು ನಮ್ಮ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟಲ್ಲಿ ಅಡ್ಮಿನಿಸ್ಟ್ರೇಟಿವ್ ಹಾಗೂ ಪ್ರಿನ್ಸಿಪಲ್ ಆಗಿ ನೇಮಿಸಿದ್ದೇನೆ. ಅದು ನನ್ನ ಇನ್ಸ್ಟಿಟ್ಯೂಷನ್ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅವರಿಗೆ 33 ಇಯರ್ಸ್ ಅವರ ಎಜುಕೇಷನ್ ಫೀಲ್ಡಲ್ಲಿ ಅವರಿಗೆ ಅನುಭವ ಇದೆ. ಅದರಲ್ಲಿ 13 ವರ್ಷ ಪ್ರಿನ್ಸಿಪಲ್ ಆಗಿ STPT ಗೌರ್ಮೆಂಟ್ ಆ್ಯಡೆಡ್ PU ಕಾಲೇಜ್ ಅಂದರೆ ಕಟೀಲ ದೇವಸ್ಥಾನದ ಕಾಲೇಜ್ ವತಿಯಿಂದ ನಡೆಯುವಂತಹ ಕಟೀಲಮ್ಮನ ಒಂದು ಆಶೀರ್ವಾದದ ಕಾಲೇಜಿನಲ್ಲಿ 13 ವರ್ಷ ಪ್ರಿನ್ಸಿಪಲ್ ಆಗಿ 20 ವರ್ಷ ಅವರು ಲೆಕ್ಚರರ್ ಆಗಿ ಕೆಲಸ ಮಾಡಿ ಅಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿಕೊಂಡು ಆಮೇಲೆ ಅವರಿಗೆ ಕರ್ನಾಟಕದಲ್ಲಿ ಬೆಸ್ಟ್ ಪ್ರಿನ್ಸಿಪಲ್ ಅಂತ ಅವಾರ್ಡು ಮುಖ್ಯಮಂತ್ರಿಯಿಂದ ಪಡೆದುಕೊಂಡು ಆಮೇಲೆ ರಿಟೈರ್ಮೆಂಟ್ ಆದಮೇಲೆ ನಮ್ಮ ಶಾಲೆಗೆ ಅವರು ಬರುವಂತೆ ಆ ದೇವರು ಆ ಕಟೀಲಮ್ಮ ಆಶೀರ್ವದಿಸಿದ್ದಾರೆ. ಆ ಕಟೀಲಮ್ಮನಿವರಿಗೂ ನಾನು ದೇವಿಯ ಅನುಗ್ರಹದಿಂದ ಹಾಗೂ ಜಯರಾಮ್ ಪೂಂಜಾ ಅವರು ನಮ್ಮ ಸಂಸ್ಥೆಗೆ ಬಂದು ಇನ್ನು ಮುಂದಿನ ದಿನಗಳಲ್ಲಿ ಉತ್ತುಂಗಕ್ಕೆ ನಮ್ಮ ಸಂಸ್ಥೆಯನ್ನು ಸೂರಜ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋ ಈ ಸಮೂಹ ಸಂಸ್ಥೆಗಳು ಮುಡಿಪಿನಲ್ಲಿ ಒಂದು ಮಾದರಿ ಗ್ರಾಮೀಣ ಶಾಲೆಯಾಗಿ ಮಾಡಲಿಕ್ಕೆ ಅವರು ಇಚ್ಛಿಸಿದ್ದಾರೆ. ಹಾಗಾಗಿ ಅವರನ್ನು ನಾನು ಆತ್ಮೀಯವಾಗಿ ನಾನು ಸೂರಜ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನಲ್ಲಿ ನಾನು ಆತ್ಮೀಯವಾಗಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಮನುಷ್ಯನ ಜೀವನದಲ್ಲಿ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ 33 ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಜಯರಾಮ್ ಪೂಂಜಾ ಅವರು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ ಅಂತೇಳಿ ನಮ್ಮೊಂದು ಹೆಮ್ಮೆಯ ವಿಷಯ. ಯಾಕಂದರೆ ಅವರನ್ನು ನೋಡಿದ್ರೆ ರಿಟೈರ್ಮೆಂಟ್ ಆದಂಗೆ ಕಾಣೋದಿಲ್ಲ.
ಈಗಾಗಲೇ 35 ಇಯರ್ಸ್ ಇದ್ದಂಗೆ ಕಾಣ್ತಾರೆ. ಹಾಗಾಗಿ ಜಯರಾಮ್ ಪುಂಜ ಅವರು ಮುಡುಪಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ಗ್ರಾಮೀಣ ಸಂಸ್ಥೆಗೆ ಬಂದು ನಮಗೆ ಸೇವೆಗೆ ಬಂದಿರುತ್ತಾರೆ. ಅವರನ್ನು ನಾನು ಹೃತ್ಪೂರ್ವಕ ವತಿಯಿಂದ ಸೂರಜ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಸೂರಜ್ ಇಂಟರ್ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ ಹಾಗೂ ಜ್ಞಾನದೀಪ ಹೈಸ್ಕೂಲ್ ಹಾಗೂ ಸೂರಜ್ PU ಕಾಲೇಜ್ ವತಿಯಿಂದ ನಾನು ಅವರಿಗೆ ಆತ್ಮೀಯವಾಗಿ ನಮ್ಮ ಸಂಸ್ಥೆಗೆ ಬರಮಾಡಿಕೊಳ್ಳುತ್ತೇನೆ. ಇಂಥ ಸಂದರ್ಭದಲ್ಲಿ ಮುಡುಪಿರುವಂಥ ಗ್ರಾಮೀಣ ಪ್ರದೇಶದ ಜನರಿಗೆ ನಾನು ಒಂದು ವಿಶೇಷ ಸಂದೇಶ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅಂತ ಹೇಳಿದರೆ, ಮುಡುಪಿರುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸಂಸ್ಥೆ ಎಲ್ಲ ಸುಭದ್ರದಿಂದ ನಡೀತಾ ಇದೆ. ಸೂರಜ್ ಕಲಾಸರಿ ಅಂತ ಒಂದು ದೊಡ್ಡ ಕಲಾ ಮೇಳವನ್ನು ನಾವು ಮಾಡ್ತಾ ಇದ್ದೇವೆ. ಅಂತಹ ಸಮಯದಲ್ಲಿ ನಮಗೆ ಜಯರಾಮ್ ಪುಂಜ ಅವರು ಈ ಸಮಯದಲ್ಲಿ ಸಿಕ್ಕಿದಂಥ ನಮ್ಮ ಭಾಗ್ಯ ಅಂತ ಹೇಳಿ ಇಲ್ಲಿನ ಮಕ್ಕಳ ಹಾಗೂ ಪೋಷಕರ ಸುತ್ತ ಒಂದು ಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸೂರಜ್ ಶಿಕ್ಷಣ ಸಂಸ್ಥೆಡು ವಿದ್ಯಾರ್ಥಿಗಳಿಗೆ ಬೋಡಿತಿನ ಮಾತಾ ಸೌಲಭ್ಯಲು ಉಂಡು. ಗ್ರಾಮೀಣ ಪರಿಸರ ಈತ ಸೌಲಭ್ಯಲು ಉಪ್ಪುನ ಶಿಕ್ಷಣ ಸಂಸ್ಥೆಲು ವಿದ್ಯಾರ್ಥಿಗಳಿಗೊಂದು ಎಡ್ಡೆ ಅವಕಾಶ. ಈ ಅವಕಾಶವನ್ನು ಎಡ್ಡೆ ರೀತಿಯಲ್ಲಿ ಗ್ರಾಮೀಣ ಪರಿಸರದ ವಿದ್ಯಾರ್ಥಿಗಳು ಪಡೆಯುವನೋಡು ಪಂಡದು ಪ್ರೊಫೆಸರ್ ಜಯರಾಮ್ ಪುಂಜ ಅಭಿಪ್ರಾಯಿಸಾಯರು. ಮೊದಲಾಗಿ ನಾನು ನನ್ನ ಆರಾಧ್ಯ ದೇವತೆಯಾದ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಮನಸಾರೆ ಪ್ರಾರ್ಥಿಸುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮುಡಿಪಿನಂಥ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಸೂರಜ್ ಸಮೂಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡುವಂತಹ ಈ ಟ್ರಸ್ಟಿನ ಚೇರ್ಮನ್ರಾದ ಸನ್ಮಾನ್ಯ ರೊಟೇರಿಯನ್ ಡಾಕ್ಟರ್ PHF ಮಂಜುನಾಥ್ ರೇವಂಕರ್ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಸಾಕಷ್ಟು ಆರ್ಥಿಕ ಮತ್ತು ಮಾನಸಿಕವಾದಂಥ ಅದೆಷ್ಟು ಕೆಲಸ ಕಾರ್ಯಗಳು ಮಾಡಬೇಕಾಗ್ತದೆ. ಶಿಕ್ಷಣದ ಬಗ್ಗೆ ಚೇರ್ಮನ್ರಾದಂಥ ಮಂಜುನಾಥ ರೇವಂಕರ್ ಅವರಿಗೆ ತುಂಬ ಕಾಳಜಿ ಇದೆ. ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಪಡೆಯಬೇಕು. ಆ ಮೂಲಕ ಶಿಕ್ಷಣ ಸಂಸ್ಥೆಗೆ ಕೂಡ ಒಳ್ಳೆಯ ಹೆಸರು ಬರಬೇಕು. ರಕ್ಷಕರು ಕೂಡ ಈ ಶಿಕ್ಷಣ ಸಂಸ್ಥೆಯಿಂದ ನಮ್ಮ ಮಕ್ಕಳು ಯಾವ ರೀತಿ ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದನ್ನು ನೋಡಿ ಸಂತೋಷ ಪಡಬೇಕು. ಹಾಗೆ ಈ ಸಂಸ್ಥೆಯ ಕೀರ್ತಿ ಅನ್ನುವಂಥದ್ದು ಎಲ್ಲ ಕಡೆಯಲ್ಲಿ ಕೂಡ ಅದು ಪಸರಿಸಬೇಕು. ಇಲ್ಲಿ ದುಡಿಯುವಂಥ ಉದ್ಯೋಗಿಗಳು ಏನಿದ್ದಾರೆ ಅವರಿಗೂ ಕೂಡ ಒಂದು ಅವರ ವೃತ್ತಿಗೆ ಒಂದು ಭದ್ರತೆಯನ್ನು ಕೊಡಬೇಕೆನ್ನುವಂಥ ಒಂದು ಅಪೇಕ್ಷೆಯನ್ನು ಕೂಡ ಹೊಂದಿದ್ದಾರೆ. ಈ ನೆಲೆಯಲ್ಲಿ ಇಂತಹ ಒಂದು ಒಳ್ಳೆಯ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಚೇರ್ಮನ್ರನ್ನು ಈ ಸಂಸ್ಥೆ ಪಡೆದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ನಾನು ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 32 ವರ್ಷಗಳ ಸಾರ್ಥಕ ಸೇವೆಯನ್ನು ಮುಗಿಸಿಕೊಂಡಿದ್ದೇನೆ. ನಮ್ಮ ಪರಿಸರದ ಈ ಪ್ರದೇಶದಲ್ಲಿ ಇಂಥ ಒಂದು ಶಿಕ್ಷಣ ಸಂಸ್ಥೆ ಇರುವಾಗ ಅದರಲ್ಲಿ ನನ್ನ ಸೇವೆಯನ್ನು ನನಗೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಕೃತಜ್ಞತಾಪೂರ್ವಕವಾಗಿ ಮತ್ತು ನನ್ನಲ್ಲಿರುವಂಥ ಯಾವ ಅನುಭವ ಏನಿದೆ ಅದನ್ನು ನಾನು ಬಳಸಿಕೊಂಡು ಈ ಸಂಸ್ಥೆ ಸರ್ವಾಂಗೀಕರಣ ಬೆಳವಣಿಗೆ ಆಗುವ ರೀತಿಯಲ್ಲಿ ಕೃತಜ್ಞತಾಪೂರ್ವಕವಾಗಿ ಶ್ರಮ ಪಡಬೇಕು ಮತ್ತು ಅದರ ಅಭಿವೃದ್ಧಿಗಾಗಿ ನನ್ನ ಈ ಸಂಸ್ಥೆಯ ಯಾವ ಶಿಕ್ಷಕ ವೃಂದ ಇದೆ ಅವರ ಸಂಪೂರ್ಣ ಸಹಕಾರದೊಂದಿಗೆ, ರಕ್ಷಕರ ಸಹಕಾರದೊಂದಿಗೆ, ಇಲ್ಲಿಯ ವಿದ್ಯಾಭಿಮಾನಿಗಳ ಪ್ರೋತ್ಸಾಹದೊಂದಿಗೆ ಈ ಸಂಸ್ಥೆಯನ್ನು ಒಂದು ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನಾಗಿ ಬೆಳೆಸಬೇಕೆನ್ನುವಂಥ ಒಂದು ಕನಸು ನನಗಿದೆ. ಬಹುಶಃ ಆ ಕನಸು ನೆನಸಾಗಬೇಕಾದರೆ ಬಹುಶಃ ನಾವು ಎಲ್ಲ ರೀತಿಯಲ್ಲಿ ಕೂಡ ಒಂದು ಪ್ರಯತ್ನ ಪಡಬೇಕಾಗಿದೆ. ಇಲ್ಲಿಯ ಪರಿಸರದ ಜನರು ಕೂಡ ನಮ್ಮೊಂದಿಗೆ ಅವರು ಕೈ ಜೋಡಿಸಬೇಕಾಗಿದೆ. ಬಹುಶಃ ಕೆಲಸ ಖಂಡಿತ ಆಗ್ತದೆ ಅನ್ನುವಂಥ ನಂಬಿಕೆ ನನಗೆ ಇದೆ. ಯಾಕೆಂದರೆ ಕಳೆದ ಕೆಲವು ವಾರಗಳಿಂದ ನಾವು ರಕ್ಷಕ ಬಂಧುಗಳನ್ನು ಸಂಸ್ಥೆಗೆ ಕರೆದು ಅವರ ಅಭಿಪ್ರಾಯವನ್ನು ಪಡೆದು ಈ ಸಂಸ್ಥೆ ಯಾವ ರೀತಿಯಲ್ಲಿ ಮುಂದೆ ಅದು ನಡೀಬೇಕು, ವಿದ್ಯಾರ್ಥಿಗಳಿಗೆ ಮತ್ತು ರಕ್ಷಕರಿಗೆ ಯಾವ ರೀತಿ ಪೂರಕವಾಗಿ ಅದು ಬೆಳೆಯಬೇಕು ಅನ್ನೋದರ ಬಗ್ಗೆ ಎಲ್ಲ ಅಭಿಪ್ರಾಯಗಳನ್ನು ನಾವು ಪಡೆದಿದ್ದೇವೆ. ಅಭಿಪ್ರಾಯಗಳ ಪ್ರಕಾರ ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಅತ್ಯುತ್ತಮ ರೀತಿಯಲ್ಲಿ ಅದನ್ನು ಮುನ್ನಡೆಸುವಂಥ ಒಂದು ಕೈಂಕರ್ಯವನ್ನು ನಾವು ತೆಗೆದುಕೊಳ್ಳಬೇಕೆನ್ನುವಂಥ ಒಂದು ಸದುದ್ದೇಶವನ್ನು ನಾವು ಹೊಂದಿದ್ದೇವೆ. ಖಂಡಿತವಾಗಿ ಕೂಡ ನಮ್ಮ ಯಾವ ಭಾವನೆಗಳೇನಿವೆ, ಆಶೋತ್ತರಗಳೇನಿವೆ ಅದು ಮುಂದಿನ ದಿನಗಳಲ್ಲಿ ಅದು ಈಡೇರ್ತದೆ. ಇದಕ್ಕೆ ಪೂರಕವಾಗಿ ಈ ಪರಿಸರದ ಎಲ್ಲ ರಕ್ಷಕ ಬಂಧುಗಳು ಈ ಸಂಸ್ಥೆಯ ಮೇಲಿನ ಒಂದು ಪ್ರೀತಿಯಿಂದ, ಅಭಿಮಾನದಿಂದ ತಮ್ಮ ಮಕ್ಕಳನ್ನು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಪಡೆಯುವಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಇಲ್ಲಿ ದಾಖಲಾತಿ ಮಾಡಬೇಕಂತೇಳಿ ನಾನೊಂದು ಈ ಸಂದರ್ಭದಲ್ಲಿ
ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಶಿಕ್ಷಣ ಸಂಸ್ಥೆಯಲ್ಲಿ ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಇದ್ದರೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೆ ಅದು ಅಷ್ಟು ಶೋಭೆ ತರುವುದಿಲ್ಲ. ಆಗಿರುವಾಗ ನಮ್ಮ ಉದ್ದೇಶ ಏನಿದೆ ಅದು ಸರಿಯಾಗಿ ವಿದ್ಯಾರ್ಥಿಗಳಿಗೆ ತಲುಪಬೇಕಾದರೆ ಈ ಪರಿಸರದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಸಂಸ್ಥೆಗೆ ಸೇರ್ಪಡೆ ಆಗಬೇಕು. ಆ ಮೂಲಕ ಈ ಸಂಸ್ಥೆಯಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆದು ತಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗಿ ಯೋಗ್ಯ ನಾಗರಿಕರಾಗಿ ಸಮಾಜದಲ್ಲಿ ಉನ್ನತವಾದಂಥ ಒಂದು ಸ್ಥಾನಮಾನವನ್ನು ಪಡೆಯಬೇಕೆನ್ನುವಂಥ ಒಂದು ಅಪೇಕ್ಷೆ ನಮ್ಮಲ್ಲಿದೆ. ಅದಕ್ಕೆ ಸರ್ವರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಯಾಚಿಸ್ತೇವೆ. ರಕ್ಷಕ ಬಂಧುಗಳು ಕೂಡ ಸಂಪೂರ್ಣ ಸಹಕಾರ ನಮಗೆ ಕೊಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಆಸಕ್ತಿಯಿಂದ ಶಿಕ್ಷಣವನ್ನು ಇಲ್ಲಿ ಪಡೆಯುವಂಥ ಒಂದು ವ್ಯವಸ್ಥೆ ಅನ್ನುವಂಥದ್ದು ಆಗಬೇಕು. ಅದಕ್ಕೆ ಇಲ್ಲಿಯ ಎಲ್ಲ ಈ ಕುರ್ನಾಡ ಈ ಪರಿಸರದ ದೇವರಾದ ಸೋಮನಾಥ ದೇವರು ಮತ್ತು ಇಲ್ಲಿಯ ಈ ಪ್ರದೇಶದ ಗುಡಿಗ ದೇವರು ಎಲ್ಲರೂ ಕೂಡ ಸಮಸ್ತ ದೈವ ದೇವರುಗಳೆಲ್ಲ ಅನುಗ್ರಹ ಮಾಡಿ ಸಂಸ್ಥೆ ಇನ್ನಷ್ಟು ಬೆಳೆಯುವ ಹಾಗೆ ನಮ್ಮನ್ನೆಲ್ಲ ಹುರಿದುಂಬಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನಗೆ ದೊರಕಿದಂಥ ಈ ಒಂದು ಏನು ಅವಕಾಶ ಇದೆ ಅದನ್ನು ನಾನು ಮನಪೂರ್ವಕವಾಗಿ ಸ್ವೀಕಾರ ಮಾಡಿ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ನನ್ನೆಲ್ಲ ಸಾಮರ್ಥ್ಯವನ್ನು ಬಳಸಿಕೊಂಡು ಆ ಸಂಸ್ಥೆ ಬೆಳೆಯುವ ರೀತಿಯಲ್ಲಿ ಸದಾ ಪ್ರಯತ್ನಿಸ್ತೇನೆ ಎನ್ನುವ ಒಂದು ಭರವಸೆಯೊಂದಿಗೆ ನಾನು ಈ ಒಂದು ಜವಾಬ್ದಾರಿಯನ್ನು ಈ ದಿನ ನಿರ್ವಹಿಸಿದ್ದೇನೆ. ಎನ್ನುವಾಗ ಖಾಲಿ ಕಟ್ಟಡಗಳನ್ನು ಕಟ್ಟಿದರೆ ಇನ್ಫ್ರಾಸ್ಟ್ರಕ್ಚರ್ಗಳಿದ್ದರೆ ಮಾತ್ರ ಸಾಕಾಗುವುದಿಲ್ಲ, ಅದು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿದ್ದರೆ ಸಾಕಾಗುವುದಿಲ್ಲ. ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಡೀಬೇಕಾದರೆ ಅತ್ಯುತ್ತಮವಾದಂಥ ಒಂದು ಮ್ಯಾನೇಜ್ಮೆಂಟ್ ಬೇಕು, ಆಡಳಿತ ಒಂದು ಮಂಡಳಿ ಬೇಕು, ಒಂದು ರಕ್ಷಕರ ಒಂದು ಸಮುದಾಯ ಬೇಕು, ವಿದ್ಯಾರ್ಥಿಗಳ ಅಗಾಧ ಪ್ರಮಾಣದ ಒಂದು ಬೆಂಬಲ ಬೇಕು ಮತ್ತು ಇಲ್ಲಿ ದುಡಿಯುವಂಥ ಎಲ್ಲ ಯಾವ ಶಿಕ್ಷಕೇತರ ಬಂಧುಗಳಿದ್ದಾರೆ ಅವರ ತ್ರಿಕರಣಪೂರ್ವಕವಾದಂಥ ಅವರ ಕರ್ತವ್ಯದ ನಿಷ್ಠೆ ಬೇಕು. ಬಹುಶಃ ಅದು ಇದ್ದರೆ ಮಾತ್ರ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯತೆ ಇದೆ. ಈ ನೆಲೆಯಲ್ಲಿ ಈ ಸಂಸ್ಥೆ ವ್ಯವಸ್ಥಿತವಾದ ಎಲ್ಲ ಸೌಕರ್ಯಗಳನ್ನು ಹೊಂದಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವ ರೀತಿಯ ಸೌಕರ್ಯಗಳು ಇದೆ ಅನ್ನೋದರ ಬಗ್ಗೆ ಪರಿಚಯ ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ. ಯಾಕೆಂದರೆ ಈ ಶಿಕ್ಷಣ ಸಂಸ್ಥೆ ಇರುವಂಥ ಒಂದು ಪ್ರದೇಶ ಸ್ವಲ್ಪ ರಿಮೋಟ್ ಪ್ಲೇಸಲ್ಲಿ ಇದೆ, ಅದು ಮೇನ್ ರೋಡಿಗೆ ಕಾಣೋದಿಲ್ಲ. ಒಂದು ಮಾತಿದೆ, ಹಿತ್ತಿಲ ಗಿಡ ಮದ್ದಲ್ಲ ಅಂತ ಒಂದು ಜನರಲ್ಲಿ ಇದಿದೆ. ಯಾವತ್ತೂ ಕೂಡ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ. ಆದರೆ ಹತ್ತಿರದಲ್ಲಿರುವ ಇಂಥ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಈ ಸಂಸ್ಥೆಗೆ ಬರಮಾಡುವ ಹಾಗೆ ಇಲ್ಲಿರುವ ಯಾವ ಶಿಕ್ಷಕ ವೃಂದ ಏನಿದೆ ಅವರನ್ನು ಇನ್ನಷ್ಟು ಚಟುವಟಿಕೆಯಿಂದ ಅವರು ಕರ್ತವ್ಯಶೀಲರಾಗಿ ಕರ್ತವ್ಯ ನಿರ್ವಹಿಸುವಂತೆ ಅವರನ್ನು ಪ್ರೋತ್ಸಾಹಿಸುವುದು ಮತ್ತು ಅವರನ್ನು ಹುರಿದುಂಬಿಸುವುದು ಮತ್ತು ಕಾಲಕಾಲಕ್ಕೆ ಅವರಿಗೆ ಬೇಕಾದಂಥ ಅಗತ್ಯವಾದಂಥ ಏನು ಸಲಹೆ ಸೂಚನೆ ಮಾರ್ಗದರ್ಶನ ಏನಿದೆ ಅದನ್ನು ಕೊಡುವಂಥದ್ದು ಮೊದಲ ಆದ್ಯತೆ. ಪ್ರಮುಖವಾಗಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ರಕ್ಷಕರು ಬಯಸುವಂಥದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ. ಅದನ್ನು ಕೂಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ರಕ್ಷಕರ ಸಹಕಾರದೊಂದಿಗೆ ಅದನ್ನು ಸಾಕಾರಗೊಳಿಸುವಂಥ ಒಂದು ದೃಷ್ಟಿಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಇವತ್ತಿನ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಏನೆಲ್ಲ ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆ ಅದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ನೇರವಾಗಿ ಅದರ ಪ್ರಯೋಜನ ಪಡೆಯುವ ಹಾಗೆ ಈ ಸಂಸ್ಥೆಯಲ್ಲಿ ಬೇಕಾದಂಥ ಇನ್ನಿತರ ಅದು ಪಾಠ ಇರ್ಬೋದು, ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಅದೆಲ್ಲವನ್ನು ಕೂಡ ಕೊಡುವಂಥ ಅಥವಾ ಅದನ್ನೊಂದು ವ್ಯವಸ್ಥೆ ಮಾಡುವಂಥ ಒಂದು ಅಭಿಪ್ರಾಯವನ್ನು ನಾವು ಹೊಂದಿದ್ದೇವೆ. ಒಟ್ಟಾರೆ ಹೇಳುವುದಿದ್ದರೆ ವಿದ್ಯಾರ್ಥಿಗಳ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವಕ್ಕೆ ಪೂರಕವಾದಂಥ ಏನೆಲ್ಲ ಅವಶ್ಯಕತೆಗಳಿದೆ, ಅಗತ್ಯಗಳಿದೆ ಅಥವಾ ಅವರಿಗೆ ಬೇಕಾದಂಥ ಯಾವ ಮಾರ್ಗದರ್ಶನ ಇದೆ ಅದನ್ನು ವ್ಯವಸ್ಥಿತವಾಗಿ ಕೊಡಬೇಕೆನ್ನುವಂಥ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಸಂಸ್ಥೆಯ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳಗಿಸಬೇಕೆನ್ನುವಂಥ ಒಂದು ಅಭಿಪ್ರಾಯವನ್ನು ಹೊಂದಿದ್ದೇವೆ ನಾವು.